ಮೇಕೆದಾಟು ಪಾದಯಾತ್ರೆ ಕಾಂಗ್ರೆಸ್ನ ಅತ್ಯಂತ ಹೀನ ರಾಜಕಾರಣವಾಗಿದೆ. ಕೋವಿಡ್ ಮೊದಲ ಅಲೆ, ಎರಡನೇ ಅಲೆ ಬಂದಾಗಲೂ ಇವರು ಏನನ್ನೂ ಮಾಡಿಲ್ಲ, ಟೀಕೆಯಷ್ಟೇ ಮಾಡಿದ್ದು. ಜನರನ್ನ ದಾರಿ ತಪ್ಪಿಸುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಇವತ್ತು ಎಚ್ಚರಿಕೆ ತೆಗೆದುಕೊಳ್ಳುವ ಕೆಲಸ ಆಗಬೇಕು. ಕಾರ್ಯಕಾರಿಣಿಯಲ್ಲಿ 800 ಜನರನ್ನ ನಾವು 300ಕ್ಕೆ ಇಳಿಸಿದ್ದೆವು. ಸರ್ಕಾರದ ನಿಯಮದ ಪ್ರಕಾರ ನಮ್ಮ ಬೇರೆ ಚಟುವಟಿಕೆಗಳನ್ನು ಕೂಡ ನಿಲ್ಲಿಸೋಕೆ ಯೋಚನೆಯನ್ನ ಮಾಡಿದ್ದೇವೆ. ಮೇಕೆದಾಟು ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ನಿಮ್ಮದೇ ಸರ್ಕಾರ ಮತ್ತು ನಿಮ್ಮದೇ ಮುಖ್ಯಮಂತ್ರಿ ಇರಲಿಲ್ವಾ? ಆಗ ನೀವು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಲಿಲ್ಲ, ತಯಾರಿಯೂ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಸಂಪೂರ್ಣ ಬದ್ಧತೆಯನ್ನ ಹೊಂದಿದೆ. ನಾವು ಮೇಕೆದಾಟು ಮಾಡಿಯೇ ಮಾಡ್ತೇವೆ. ನಮ್ಮ ಕಾಲದಲ್ಲಿ ಅದು ಆಗ್ತದೆ. ಅದಕ್ಕೆ ಕಾಂಗ್ರೆಸ್ ಪಾದಯಾತ್ರೆಯ ಅಗತ್ಯತೆ ಖಂಡಿತ ಇಲ್ಲ. ರಾಜ್ಯದಲ್ಲಿ ಪಾದಯಾತ್ರೆಯನ್ನ ಮಾಡಿ ಕೊರೋನಾವನ್ನ ವಿಸ್ತಾರ ಮಾಡಲು ನೋಡ್ತಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ನ ಒಂದನೇ ಅಲೆ ಬಂದಾಗ, ಎರಡನೇ ಅಲೆ ಬಂದಾಗ ಇವರು ಯಾವ ಕಾರ್ಯವನ್ನು ಮಾಡಲಿಲ್ಲ, ಟೀಕೆ ಮಾಡ್ತಾ ಜನರನ್ನು ದಾರಿ ತಪ್ಪಿಸಿದ್ರು. ಲಸಿಕೆ ಮಾಡಿದಾಗ ಅದರಲ್ಲಿ ರಾಜಕಾರಣ ಹೊಂದಿದ್ರು. ಕಾಂಗ್ರೆಸ್ ರಾಜಕಾರಣವನ್ನು ಮಾಡ್ತಾರೆ, ಜನರನ್ನು ಕೊಲ್ಲುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಇಂಥ ಎಚ್ಚರಿಕೆ ತಗೋಬೇಕು. ನಾವು ಮೊನ್ನೆ ರಾಜ್ಯ ಕಾರ್ಯಕಾರಿಣಿ ಇತ್ತು, ತಕ್ಷಣ ನಾವು 800 300ಕ್ಕೆ ಇಳಿಸಿದೆವು. ಸರ್ಕಾರದ ನಿಯಮದಿದ್ದಾರೆ. ಈಗ ಬೇರೆಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಇವತ್ತು ಮೇಕೆದಾಟನ್ನು ರಾಜಕಾರಣ ಮಾಡಿದ್ರು. ಸ್ವಾಮಿ, ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು, ಯಾಕೆ ಆಗ ನೀವು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಲಿಲ್ಲ? ಒಂದೇ ಚರ್ಚೆಗಳಾಗಲಿಲ್ಲ ನಿಮ್ಮ ಕಾಲಘಟ್ಟದಲ್ಲಿ, ಒಂದೇ ಒಂದು ತಯಾರಿಕೆ ಮಾಡೋದಿಲ್ಲ. ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬದ್ಧತೆಯನ್ನು ಹೊಂದಿದೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರ್ಕಾರ ಮಾಡ್ಕೊಂಡಿದೆ. ಮೇಕೆದಾಟುವನ್ನು ನಾವು ಮಾಡಿಯೇ ಮಾಡ್ತೀವಿ. ನಮ್ಮ ಕಾಲಘಟ್ಟದಲ್ಲಿ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ನವರ ಪಾದಯಾತ್ರೆ ಅವಶ್ಯಕತೆ ಇಲ್ಲ. ಇದು ಗೊತ್ತಾಗಿದೆ, ಬಿಜೆಪಿ ಸರ್ಕಾರ ಮಾಡುತ್ತೆ. ಅದಕ್ಕೆ ಈಗ ರಾಜಕೀಯ ಲಾಭಕ್ಕೋಸ್ಕರ ನಾಟಕ ಮಾಡಕ್ಕೆ ಹೊರಟಿದ್ದಾರೆ. ಸರ್ಕಾರ ಇದಕ್ಕೆ ಯಾಕೆ ಮಾಡಲಿಲ್ಲ? 5 ವರ್ಷ ಇವರು ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ಸಮ್ಮಿಶ್ರ ಸರ್ಕಾರ ಇರಲಿತ್ತು, ಯಾಕೆ ಮಾಡಲಿಲ್ಲ ಹೇಳಿದ್ರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತೆ. ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಪಾದಯಾತ್ರೆ ಮಾಡಿ ಕೊರೋನಾವನ್ನು ವಿಸ್ತಾರ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇದರಿಂದ ಖಂಡಿತ ಕೊರೋನಾ ವಿಸ್ತೃತ ಆಗುತ್ತೆ. ಕಾಂಗ್ರೆಸ್ ಹೊಣೆಗಾರಿಕೆ. ಇನ್ನು ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ಸರ್ಕಾರ ಮುನ್ನೆಚ್ಚರಿಕೆಗಾಗಿ ಹಲವು ಗೈಡ್ಲೈನ್ಗಳನ್ನು ತರುತ್ತದೆ ಎಂದು ಹೇಳಿದರು. ನಿನ್ನೆಯ ಸಭೆ ಕಂಡು ನಾವು ಮೊನ್ನೆ ಸಭೆಯನ್ನು ಮಾಡಿದ್ವಿ. ನಾವು ಈಗಾಗಲೇ ಪಾರ್ಟಿ ಕಡೆಯಿಂದ ಮಾಡಿದ್ದೇವೆ. ಹಿಂದೆ ಹೇಗೆ ನಾವು ಸೇವಾ ಈ ಸಂಘಟನೆ ಮಾಡಿ ವಾರ್ಡ್ಗಳಲ್ಲಿ ಕಾರ್ಯಕರ್ತರನ್ನು ಇಳಿಸಿ ಮಾಡಬೇಕು ಅಂತ ಮಾಡ್ತೀವಿ. ಸರ್ಕಾರ ಬಹಳ ಮುನ್ನೆಚ್ಚರಿಕೆ ಕ್ರಮವನ್ನು ಜಾಗೃತಿ ಹುಟ್ಟಿಸುವ ಕೆಲಸವನ್ನು ಮಾಡಿದೆ. ಇನ್ನಷ್ಟು ಗೈಡ್ಲೈನ್ಗಳನ್ನು ಹೇಗೆ ತಜ್ಞರ ತಂಡ ಕೊಡುವ ವರದಿ ಇದೆ, ಆ ವರದಿಯ ಆಧಾರದಲ್ಲಿ ಈ ಕೋವಿಡ್ನಲ್ಲಿ ಇದನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಲಾಕ್ಡೌನ್ ಗೈಡ್ಲೈನ್ಗಳನ್ನು ಮಾಡಬೇಕು. ಆ ಗೈಡ್ಲೈನ್ ಆಧಾರದಲ್ಲಿ ಜನ ಎಚ್ಚೆತ್ತು, ಜನರೇ ಜಾಗೃತಿಯಾಗಿ ಇದನ್ನೆಲ್ಲ ನಿಯಂತ್ರಣ ಮಾಡಿದ ಸಮಸ್ಯೆ ಇಲ್ಲ. ಈ ಪೂರಕವಾಗಿ ಇವತ್ತು ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡಿದೆ. ಸರ್ಕಾರ ಕ್ರಮವಾಗಿ ಕಾರ್ಯಗಳನ್ನು ಚಟುವಟಿಕೆ ಹೇಳಿದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದೆ. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria: AJ Institute of Hospital Management and AJ Hospital and Research Center, Kuntikana, Mangaluru.